ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಎಲ್ಲರ ಮುಖದಲ್ಲಿ ನಾನು ತುಂಬ ಸಂತೋಷದ ಮಂದಹಾಸವನ್ನು ಕಾಣ್ತಾ ಇದ್ದೇನೆ. ವಿಜಯ್ ಕೋಟ್ಯಾನರು ನಗ್ತಾ ಇದ್ದಾರೆ, ಎಲ್ಲ ಪತ್ರಿಕಾ ಬಂಧುಗಳು ನಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿ ಆ ರೀತಿಯ ಒಂದು ಉಡುಗೊರೆಯನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ನವರಾತ್ರಿ ಮತ್ತು ದೀಪಾವಳಿ ಹಬ್ಬದ ಮೊದಲು ಪ್ರಾಯಶಃ ಇಡೀ ದೇಶದ 140 ಕೋಟಿ ಜನರು ಅತ್ಯಂತ ಸಂತೋಷದಿಂದ ನಿನ್ನೆಯ ಒಂದು ಐತಿಹಾಸಿಕ ಘೋಷಣೆಯನ್ನು ಇಡೀ ದೇಶದ ಜನರು ಸ್ವಾಗತಿಸಿದ್ದಾರೆ. ಮತ್ತು ಇವತ್ತು ತಮ್ಮ ಪರವಾಗಿಯೂ ನಾನು ಪ್ರಧಾನಮಂತ್ರಿ ಮತ್ತು ನಮ್ಮ ಕೇಂದ್ರದ ಹಣಕಾಸು ಸಚಿವರಿಗೆ ಜಿಲ್ಲೆಯ ಸಮಸ್ತ ಜನರಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2014ರಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ವಿಶೇಷವಾಗಿ ಬಡವರು, ರೈತರು, ಮಹಿಳೆಯರು ಮತ್ತು ಯುವ ಸಮೂಹದ ಅಭಿವೃದ್ಧಿಯನ್ನು ಮಾಡಬೇಕು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಬೇಕು ಮತ್ತು ಸರ್ಕಾರದ ಎಲ್ಲ ಯೋಜನೆಗಳು, ಸರ್ಕಾರದ ಎಲ್ಲ ಪಾಲಿಸಿಗಳು ಅದು ಜನರಿಗೆ ಉಪಕಾರ ಆಗುವಂಥ ರೀತಿಯಲ್ಲಿ ಇರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆಡಳಿತವನ್ನು ಪ್ರಾರಂಭ ಮಾಡಿದ ನಮ್ಮ ಸರ್ಕಾರ ಈ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಒಂದು ಟ್ರಾನ್ಸ್ಫಾರ್ಮೇಟಿವ್ ಆಗಿ GST ಮುಖಾಂತರ ಪ್ರಾರಂಭ ಮಾಡಿತು. ಅದರ ಮುಂದುವರಿದ ಭಾಗವಾಗಿ ಇವತ್ತು GST 4 ಸ್ಲ್ಯಾಬಲ್ಲಿ ಏನಿತ್ತು ಅದನ್ನು 2 ಸ್ಲ್ಯಾಬ್ಗೆ ಇಳಿಸಿ ಒಂದು ಐತಿಹಾಸಿಕವಾದಂಥ ಉಡುಗೊರೆಯನ್ನು ಜನರಿಗೆ ನಮ್ಮ ಸರ್ಕಾರ ನೀಡಿದೆ. ಮೊನ್ನೆ ಪ್ರಧಾನಮಂತ್ರಿಯವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾ ಹೇಳುವಂಥ ಸಂದರ್ಭದಲ್ಲಿ ಅವರ ಉದ್ದೇಶ ಇದ್ದಂಥದ್ದು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಂಥ ಉದ್ದೇಶ, ಮಹಿಳೆಯರನ್ನು, ಯುವಕರನ್ನು ಸಬಲೀಕರಣಗೊಳಿಸುವಂಥ, ರೈತರು ಮತ್ತು MSMEಗಳಿಗೆ ಬೆಂಬಲ ಕೊಡುವಂಥದ್ದು, ಸಣ್ಣ ವ್ಯಾಪಾರಿಗಳನ್ನು ಸದೃಢಗೊಳಿಸುವಂಥದ್ದು ಮತ್ತು ಉದ್ಯಮ ಮತ್ತು ಕೈಗಾರಿಕೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುವಂಥ ಗುರಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಅವರ ಭಾಷಣದಲ್ಲಿ ಹೇಳಿದರು. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಹಣಕಾಸು ಸಚಿವರು ನಿನ್ನೆ ನಡೆದಂಥ GST ಕೌನ್ಸಿಲ್ 56ನೇ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ಲ ರಾಜ್ಯದ ಹಣಕಾಸು ಸಚಿವರು ಇದ್ದಂಥ ಸಭೆಯಲ್ಲಿ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ನಿನ್ನೆ GST ಕೌನ್ಸಿಲ್ ಸಭೆ ತೆಗೆದುಕೊಂಡಿದೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈ ನಿನ್ನೆ ನಿರ್ಧಾರ ಏನು ತಗೊಂಡಿದ್ದಾರೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ದೊಡ್ಡ ಹೊರೆಯಾಗಿ ಏನಿತ್ತ ಆ ಹೊರೆ ಕಡಿಮೆ ಆಗುವಂಥದ್ದು ಈ ನಿರ್ಧಾರದಿಂದ ಆಗ್ತದೆ. ಮಾತ್ರವಲ್ಲ, ಒಟ್ಟು ಆರ್ಥಿಕತೆ ಮತ್ತು ಕೈಗಾರಿಕೆಗಳಿಗೆ ಒಂದು ದೊಡ್ಡ ಪುಷ್ ಕೂಡ ಇದರಿಂದ ಆಗ್ತದೆ. ಬೇಸಿಕಲಿ ದ ಡಿಮಾಂಡ್ ಸೈಡ್ ಆಫ್ ಇದು ಈ ನಿರ್ಧಾರದಿಂದ ಒಂದು ದೊಡ್ಡ ಪುಷ್ ಸಿಗ್ತದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೇಸಿಕಲಿ ನಾವೆಲ್ಲ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೆಯ ಆರೋಗ್ಯ ಕೊಡಿ, ಸುಖ, ಆರೋಗ್ಯ ಮತ್ತು ಸಮೃದ್ಧಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ನಿನ್ನೆ ಪ್ರಧಾನಮಂತ್ರಿಯವರ ನಿರ್ಧಾರ ಇಡೀ ದೇಶದ ಜನರ, ವಿಶೇಷವಾಗಿ ಬಡ ಮಧ್ಯಮ ವರ್ಗದ ಕುಟುಂಬಗಳ ಜನರಿಗೆ, ರೈತರಿಗೆ ಮತ್ತು ಮಹಿಳೆಯರಿಗೆ ಸುಖ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಡುವಂಥ ಒಂದು ನಿರ್ಧಾರ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಒಂದಷ್ಟು ಪ್ರಮುಖ ಅಂಶಗಳು ನಮ್ಮ ಫಿನಾನ್ಸ್ ಮಿನಿಸ್ಟ್ರಿ ಹೇಳಿರುವಂಥದ್ದು, ಈ ನಿರ್ಧಾರ ಅಂತ ತೆಗೆದುಕೊಂಡಿದ್ದೀರಾ ಇದು ಜನ ಪರವಾದಂಥ ನಿರ್ಧಾರ, ಬಡವರ ಪರವಾದಂಥ ನಿರ್ಧಾರ ಮತ್ತು ಮಧ್ಯಮ ವರ್ಗದವರ ಪರವಾದಂಥ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಯಾವುದೆಲ್ಲ ಅಂಶಗಳಿಗೆ GST ಕಡಿಮೆ ಆಗಿದೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಒಂದಷ್ಟು ವಿಷಯಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ. ಸಾಮಾನ್ಯ ಆಮ್ ಆದ್ಮಿ ಅಂತ ಹೇಳ್ತೇವೆ, ಕಾಮನ್ ಮ್ಯಾನ್ ಅಂತ ಯಾರನ್ನು ಕರಿತೇವೆ, ಅವರಿಗೊಂದು ದೊಡ್ಡ ರಿಲೀಫ್, ಎಸ್ಪೆಷಲಿ ಡೈಲಿ ಯೂಸ್ ಎಸೆನ್ಷಿಯಲ್ ಪ್ರಾಡಕ್ಟ್ ಏನಿದೆಯಾ, FMCG ಟೈಪಿನ ಪ್ರಾಡಕ್ಟ್ ಏನಂತ ಹೇಳ್ತೀವಿ ನಾವು, ಅದರದ್ದು ಇವತ್ತು 5%ಗೆ ರಿಡ್ಯೂಸ್ ಮಾಡಿರುವಂಥದ್ದು ಒಂದು ಮೇಜರ್
ರಿಲೀಫ್ ಕಾಮನ್ ಮ್ಯಾನಿಗೆ ಆಗಿದೆ. ಪ್ಯಾಕೇಜ್ ಫುಡ್ ಐಟಮ್ಸಿದ್ದು ರೇಟನ್ನು 5%ಗೆ ಮಾಡಿರುವಂಥದ್ದು ಕೂಡ ಒಂದು ಮೇಜರ್ ರಿಲೀಫ್. ಸಣ್ಣ ವೆಹಿಕಲ್ಸ್ ಮತ್ತು ಮೋಟರ್ ಸೈಕಲ್ಸ್, ಟಿ ವಿ, ಎ ಸಿ, ಡಿಶ್ ವಾಷರ್, ಸಿಮೆಂಟ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು 18%ಗೆ ರೆಡ್ಯೂಸ್ ಮಾಡಿರುವಂಥದ್ದು ಒಂದು ಹ್ಯೂಜ್ ರಿಲೀಫ್ ಆಗಿ ಸಾಮಾನ್ಯ ಜನರು ಕೂಡ ಇವತ್ತು ಆಸ್ಪಿರೇಷನಲ್ ಆಗಿ ಅವರ ನೀಡ್ಸನ್ನು ಫುಲ್ಫಿಲ್ ಮಾಡುವಂಥ ಒಂದು ಅವಕಾಶಗಳು ಈ ನಿರ್ಧಾರದಿಂದ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ, ಸಣ್ಣ ಕುಟುಂಬಗಳಿಂದ ಬರುವಂಥ ಮಕ್ಕಳಿಗೆ GST, ಎಕ್ಸೈಸ್ ಬುಕ್ಸ್, ನೋಟ್ಬುಕ್, ಸ್ಟೇಷ್ನರಿ ಈ ರೀತಿ ಐಟಮ್ಗಳಿಗೆ ಒಂದು 0 ಇಲ್ಲ ಕೆಲವುದಕ್ಕೆ 5% ಇಟ್ಟಿರುವಂಥದ್ದು ಕೂಡ ಇದೆ. ರೈತರಿಗೆ ಮತ್ತು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ಗೆ ಎಲ್ಲ ಇನ್ಪುಟ್ ಬರುವಂಥ ಎಲ್ಲ ಐಟಮ್ಸ್ಗಳು ಮತ್ತು ಅಗ್ರಿಕಲ್ಚರ್ ಮೆಷಿನರಿ ಮತ್ತು ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಏನಿದೆಯಾ ಇದನ್ನು ಹಿಂದೆ ಇದ್ದಂಥ ರೇಟಿಗಿಂತ ಈಗ ಎಲ್ಲವನ್ನು 5%ಗೆ ತಂದು ನಿಲ್ಲಿಸಿದ್ದಾರೆ. ಹೆಲ್ತ್ ಸೆಕ್ಟರ್ಗೆ ಒಂದು ಮೇಜರ್ ಬೂಸ್ಟ್ ನಿನ್ನೆಯ ಈ GST ರಿಫಾರ್ಮ್ಸಿಂದ ಆಗಿದೆ. ವಿಶೇಷವಾಗಿ ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಮೆಡಿಸಿನ್ಸ್ 33 ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಮೆಡಿಸಿನ್ಸ್ನ GST ರೇಟ್ಸನ್ನು 12%ಗಿಂತ ಈಗ ತಂದು 0%ಗೆ ತಂದು ನಿಲ್ಲಿಸಿದ್ದಾರೆ. ಕ್ಯಾನ್ಸರ್ ಮತ್ತು ರೇರ್ ಡಿಸೀಸ್ ಮೆಡಿಸಿನ್ಸ್ 3 ಡ್ರಗ್ಸ್ ಏನಿದೆ ಅದರದ್ದು 5% ಹಿಂದೆ ಇತ್ತು, ಅದನ್ನು 0%ಗೆ ತಂದು ನಿಲ್ಲಿಸಿದ್ದಾರೆ. ಬೇರೆ ಮೆಡಿಸಿನ್ಸ್ ಅದೆಲ್ಲವನ್ನು 5%ಗೆ ಇವತ್ತು ತಂದು ನಿಲ್ಲಿಸಿದ್ದಾರೆ. ಮೆಡಿಕಲ್ ಡಿವೈಸಸ್ ಮತ್ತು ಸಪ್ಲೈಸ್ ಇದು ಎಗೇನ್ ಇದರ ಕಾಸ್ಟನ್ನು ರೇಟನ್ನು ತಂದು 5%ಗೆ ಇಟ್ಟಿದ್ದಾರೆ. ಮೆಡಿಕಲ್ ಡಿವೈಸಸ್ ಮತ್ತು ಸಪ್ಲೈಸ್ನ ರೇಟ್ ಕಡಿಮೆ ಆದ ಕೂಡಲೇ ಅದರ ಡೈರೆಕ್ಟ್ ಬೆನಿಫಿಷರೀಸ್ ಎಗೇನ್ ಸಾಮಾನ್ಯ ಜನರು ಯಾರು ಪೇಷಂಟ್ಸ್ ಆಗಿ ಹೋಗ್ತಾರೆ ಅವರೇ ಆಗ್ತಾರೆ. ಇದೆಲ್ಲದಕ್ಕಿಂತಲೂ ಒಂದು ಟ್ರಾನ್ಸ್ಫಾರ್ಮೇಷನಲ್ ಮಾಡಿರುವಂಥದ್ದು ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್, ಇಂಡಿವಿಜುವಲ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆಯಾ ಫುಲ್ಲಿ GSTಯಿಂದ ಇವತ್ತು ಎಕ್ಸಾಮ್ಟ್ ಆಗಿದೆ. ಅಂದರೆ 0%, ಯಾವುದೇ ಇಂಟ್ರೆಸ್ಟ್, ಯಾವುದೇ ರೇಟ್ ಇಲ್ಲದೆ ಪ್ರತಿಯೊಬ್ಬರೂ ಆರೋಗ್ಯ ಮತ್ತು ಹೆಲ್ತ್, ಆರೋಗ್ಯ ಇನ್ಶೂರೆನ್ಸ್, ಲೈಫ್ ಮತ್ತು ಹೆಲ್ತ್ ಎರಡನ್ನೂ ಕೂಡ 0%ನಲ್ಲಿ ತೆಗೆದುಕೊಳ್ಬೋದು. ಬೇರೆ ಒಂದಷ್ಟು ಯೂನಿಫಾರ್ಮ್ GST, ಆಟೋ ಪಾರ್ಟ್ಸಿಗೆ 18% ಯೂನಿಫಾರ್ಮ್ GST ಹಾಕಿದ್ದಾರೆ. 3 ವೀಲರ್ಸ್ನ GSTಯನ್ನು ಕಡಿಮೆ ಮಾಡಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ GSTಯ ಈ ನಿರ್ಧಾರದಿಂದ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕಿದೆ. ವಿಶೇಷವಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ನಾನು ವಿಶೇಷವಾಗಿ ಎಲ್ರಿಗೂ ಆ GST ಕೌನ್ಸಿಲ್ನಲ್ಲಿ ಇದ್ದಂಥ ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ತಮ್ಮ ವೈಯಕ್ತಿಕ ರಾಜಕೀಯಕ್ಕಿಂತ ಮೇಲೆ ನಿಂತು ರಾಷ್ಟ್ರದ ಹಿತಾಸಕ್ತಿಯಿಂದ ಪ್ರತಿಯೊಬ್ಬರೂ ಈ ನಿರ್ಧಾರಕ್ಕೆ ಪೂರಕವಾಗಿ ಸಹಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಅದರಲ್ಲಿ ಪ್ರತಿನಿಧಿಸಿರುವಂಥ ಕೃಷ್ಣ ಬೈರೇಗೌಡರಿಗೂ ನಾನು ಈ ಸಂದರ್ಭದಲ್ಲಿ ಇಂಥ ಒಂದು ಜನಪರವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಪೂರಕವಾಗಿ GST ಕೌನ್ಸಿಲ್ನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಿರ್ಧಾರ ಒಟ್ಟು ನಮ್ಮ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವೇನು ಕರಿತೇವೆ, ಇದೊಂದು ನಮ್ಮ ದೇಶದ ಒಂದು ಆಸ್ತಿ. ಒಂದು ಅರ್ಥದಲ್ಲಿ ಈ ಸಿಸ್ಟಮ್ ಏನಿದೆಯಾ, ಪ್ರತಿ ರಾಜ್ಯಗಳು ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳಿದ್ದರೂ, ಬೇರೆ ಬೇರೆ ಯೋಚನೆಗಳಿದ್ದರೂ, ಈ ಡಿಸಿಷನ್ನಲ್ಲಿ ಜನರ ಪರವಾಗಿ ಮತ್ತು ರಾಷ್ಟ್ರದ ಪರವಾಗಿ ನಿಂತು ಈ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಪೂರಕವಾಗಿ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಿರ್ಧಾರದಿಂದ ನಮ್ಮ ರೈತರು ಮತ್ತು ಗ್ರಾಮೀಣ ಭಾಗದ ಜನರಿಗೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ತೊಡಗಿಸಿಕೊಳ್ಳಲಿಕ್ಕೂ ಕೂಡ ಒಂದು ಪೂರಕವಾದಂಥ ವಾತಾವರಣವನ್ನು ಈ ನಿರ್ಧಾರ ಮಾಡ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಹೆಲ್ತ್ ಕೇರ್ ಮತ್ತು ಸೋಷಲ್ ಸೆಕ್ಯೂರಿಟಿಯನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ನಮ್ಮ ಸರ್ಕಾರ ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಇನ್ನೂ ಹೆಚ್ಚು ಪುಷ್ ಕೊಡುವಂಥದ್ದು, ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ನಿರ್ಧಾರ ಈ GSTಯ ಕೌನ್ಸಿಲ್ ಮೀಟಿಂಗ್ನಲ್ಲಿ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳ ಉದ್ದೇಶ ಇರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ರೀತಿಯ ಪುಷ್ ಕೊಡಬೇಕು ಮತ್ತು ಅದು ಯೂನಿವರ್ಸಲ್ ಆಗಿ ಆಗಬೇಕು ಮತ್ತು ಅಫೋರ್ಡಬಲ್ ಆಗಿ ಇರಬೇಕು ಅನ್ನುವಂಥದ್ದು ಅವರ ಯೋಚನೆ. ಆ ಯೋಚನೆಗೆ ಪೂರಕವಾಗಿ ನಿನ್ನೆ ನಿರ್ಧಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಬಡ ಮತ್ತು ಮಧ್ಯಮ ವರ್ಗದವರಿಗೆ, ಯಾರು ಸ್ಯಾಲ್ರಿಡ್ ಕ್ಲಾಸ್ ಅಂತ ಯಾರಿರ್ತಾರೆ, ಅವರಿಗೆ ಒಂದು ದೊಡ್ಡ ಲೋಡ್ ಈ ರೀತಿಯ ಇಂಡೈರೆಕ್ಟ್ ಟ್ಯಾಕ್ಸಸ್ಸಿಂದ ಏನು ಆಗ್ತಾ ಇತ್ತ,
ಆ ಲೋಡನ್ನು ಕಡಿಮೆ ಮಾಡುವಂಥ ಕೆಲಸವೂ ಕೂಡ ನಮ್ಮ ಸರ್ಕಾರ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಿಮವಾಗಿ ನಿನ್ನೆಯ ಈ ನಿರ್ಧಾರದಿಂದಾಗಿ ಒಂದು ನಮ್ಮ ಸರ್ಕಾರ ಮೆಡಿಕಲ್ ಕಾಸ್ಟಿಂದ ಯಾವುದು ಕುಟುಂಬಗಳ ಆರ್ಥಿಕ ಹೊರೆ, ಆರ್ಥಿಕ ಸಂಕಷ್ಟಕ್ಕೆ ಹೋಗ್ತಾ ಇತ್ತಾ, ಆ ಆರ್ಥಿಕ ಸಂಕಷ್ಟಕ್ಕೆ ಕುಟುಂಬಗಳು ಹೋಗಬಾರ್ದು ಅನ್ನುವ ಕಾರಣಕ್ಕೆ ಮೆಡಿಕಲ್ ಕಾಸ್ಟನ್ನು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅಫೋರ್ಡೆಬಲ್ ಮಾಡುವ ದೃಷ್ಟಿಯಿಂದ ಒಂದು ಮೇಜರ್ ಯೋಚನೆ ಇಟ್ಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮ ಸರ್ಕಾರ ಇದು ಶಿಕ್ಷಣ ಯಾರಿಗೂ ಬರ್ಡನ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿಕೊಂಡು ಈ GST ಕೌನ್ಸಿಲ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮ ಫಾರ್ಮರ್ಸ್ ರೈತರು ಯಾರಿದ್ದಾರೆ, ಇನ್ಪುಟ್ ಕಾಸ್ಟ್ನ ಲೋಡ್ನಿಂದಾಗಿ ಅಕಾಲಿಕವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ತೊಂದರೆಗಳಾದಂಥ ಸಂದರ್ಭದಲ್ಲಿ ಅವರ ರೈತರ ಇನ್ಕಮನ್ನು ದ್ವಿಗುಣ ಮಾಡಬೇಕನ್ನುವಂಥ ಏನು ಯೋಜನೆ ಇಟ್ಕೊಂಡು ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆಯಾ, ಅದಕ್ಕೆ ಪೂರಕವಾಗಿ ಈ ನಿರ್ಧಾರ ಆಗಿದೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಮಿಡಲ್ ಕ್ಲಾಸ್ ಮತ್ತು ಬಡವರು ಕೂಡ ಆಸ್ಪಿರೇಷನನ್ನು ಇಟ್ಕೊಳ್ಬೋದು, ಸೇವಿಂಗ್ಸ್ಗಳನ್ನು ಮಾಡ್ಕೊಳ್ಬೋದು, ಅವರ ಹಣವನ್ನು ಅವರ ಸದ್ಬಳಕೆಗೆ ಮತ್ತು ಅವರ ನೀಡ್ಸ್ಗೆ ಫುಲ್ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಇದನ್ನು ದೊಡ್ಡ ಸೇವಿಂಗ್ ಆಗುವಂಥದ್ದು ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಅಂಶಗಳನ್ನು ನಾನು ವಿಶೇಷವಾಗಿ ನಿನ್ನೆ ನಡೆದಂಥ ಈ ಐತಿಹಾಸಿಕ ನಿರ್ಧಾರದ ಬಗ್ಗೆ ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಇತ್ತು. ಹೆಚ್ಚಿನ ಅಂಶಗಳು ತಮಗೂ ಕೂಡ ಗೊತ್ತಿದೆ, ಯಾವ್ಯಾವ ಪ್ರಾಡಕ್ಟ್ಸ್ಗೆ ಯಾವ್ಯಾವ ರೇಟ್ ಕಟ್ ಆಗಿದೆ. ಒಟ್ಟಾರೆಯಾಗಿ ನಾನು ಮೊನ್ನೆ ಅಡಿಕೆ ವಿಷಯದಲ್ಲಿ ಫಿನಾನ್ಸ್ ಮಿನಿಸ್ಟರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, ಇಟ್ಸ್ ಅ ಮೇಜರ್ ಎಕ್ಸಸೈಸ್. ಪ್ರತಿ ಪ್ರಾಡಕ್ಟ್ಸನ್ನು ಯೋಚನೆ ಮಾಡಿಕೊಂಡು ಯಾವುದು ಜನರಿಗೆ ಉಪಕಾರ ಆಗ್ತದೆ, ಜನರ ಹೆಲ್ತ್, ಶಿಕ್ಷಣ, ರೈತರಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇದೆ, ಅದೆಲ್ಲವನ್ನು ಈ GST ಕೌನ್ಸಿಲ್ನ ಮೀಟಿಂಗಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಇದೊಂದು ವಿಕಸಿತ ಭಾರತ, ಆತ್ಮನಿರ್ಭರ ಭಾರತದ ಕಡೆಗೆ ಹೋಗುವಂಥ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಲ್ಲಂಥ ಎಲ್ಲ ಜನರನ್ನು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವರಿಗೆ ಶಕ್ತಿ ತುಂಬಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಟಿವ್ ಡಿಸಿಷನನ್ನು ಈ GST ಕೌನ್ಸಿಲ್ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಫಿನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಇಡೀ GST ಕೌನ್ಸಿಲ್ಗೆ ನಮ್ಮ ಜಿಲ್ಲೆಯ ಎಲ್ಲರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಅಂಶವನ್ನು ಸೇರಿಸ್ಕೊಳ್ಬೇಕು. ನಮ್ಮಲ್ಲಿ ಈ ಬಾರಿ ಅಕಾಲಿಕವಾಗಿ ಮಳೆ ಬರ್ತಾ ಇದೆ. ಮಳೆ ಬೇಗ ಸ್ಟಾರ್ಟ್ ಆಗಿದೆ, ಮಳೆ ಈಗ ಇನ್ನೂ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ನಾನು ಈ ಪತ್ರಿಕೆಯ ಬಂಧುಗಳ ಮುಖಾಂತರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅವರಿಗೆ ಮಾತನಾಡ್ತೇನೆ, ಅತ್ಯಂತ ಶೀಘ್ರದಲ್ಲಿ ಈ ಜಿಲ್ಲೆಯಲ್ಲಿ ಮಳೆ ಹಾನಿಯ ದೃಷ್ಟಿಯಿಂದ ಮತ್ತು ಮಳೆಯಿಂದ ಆಗಿರುವಂಥ ತೊಂದರೆಗಳ ದೃಷ್ಟಿಯಿಂದ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ಕರೆದು ಸರ್ಕಾರ ಈ ದೃಷ್ಟಿಯಿಂದ ಎಲ್ಲೆಲ್ಲ ಹಾನಿ ಆಗಿದೆ ಅದಕ್ಕೆ ಒಂದು ವಿಶೇಷವಾದ ಅನುದಾನ ಪ್ಯಾಕೇಜನ್ನು ನಮ್ಮ ಜಿಲ್ಲೆಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ರೈತರು ಈ ಮಳೆ ಹಾನಿಯಿಂದ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಈಗ ಫೋರ್ಕಾಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ದೃಷ್ಟಿಯಿಂದಲೂ ಸರ್ಕಾರ ಯೋಚನೆ ಮಾಡಬೇಕು. ಈ ದೃಷ್ಟಿಯಿಂದ ಒಂದು ಸಮಗ್ರವಾದ ಚರ್ಚೆ ಜನಪ್ರತಿನಿಧಿಗಳು ಮತ್ತು ಎಲ್ಲರ ಜೊತೆ ಮಾಡಿ ನಮ್ಮ ಜಿಲ್ಲೆಗೆ ಒಂದು ವಿಶೇಷ ಪ್ಯಾಕೇಜ್ ಅನುದಾನವನ್ನು ಈ ಮಳೆ ಹಾನಿಯ ದೃಷ್ಟಿಯಿಂದ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ದೊಡ್ಡರು ನಾರ್ಮಲಿ ಆ ರೀತಿ ಹೇಳೋದಿಲ್ಲ, ಬಟ್ ಯಾರೋ ಪ್ರೆಷರಿಗೆ ಹೇಳ್ತಿರಬೇಕು. ಇಟ್ಸ್ ಟೂ ಅರ್ಲಿ ಟು ಕಮೆಂಟ್ ರೆವೆನ್ಯೂ ಎಷ್ಟು ಕಡಿಮೆ ಆಗ್ತದೆ ಅಥವಾ ರೆವೆನ್ಯೂ ಕಡಿಮೆ ಆಗ್ತದಾ ಇಲ್ವಾ ಅನ್ನೋಂಥದ್ದು. ಈ ನಿರ್ಧಾರ ತೆಗೆದುಕೊಂಡಿರೋದು ಡಿಮಾಂಡ್ ಬೂಸ್ಟ್ ಮಾಡಲಿಕ್ಕೆ ಇರುವಂಥದ್ದು. ವೆನ್ ಡಿಮಾಂಡ್ ಗೆಟ್ಸ್ ಬೂಸ್ಟೆಡ್, ರೆವೆನ್ಯೂ ಕಡಿಮೆ ಆಗ್ತದೆ ಅನ್ನುವಂಥದ್ದು ಇಟ್ಸ್ ಅ ವೆರಿ ಫ್ರಿವಿಲಸ್ ಸಾರ್ಟ್ ಆಫ್ ಅ ಥಿಂಗ್. ಜೊತೆಗೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಹೆಲ್ತ್ ಮೇಲೆ ಸರ್ಕಾರ ಕೂಡ ಖರ್ಚು ಮಾಡ್ತಾ ಇದೆ. ಸೊ ವಿತ್ ದಿಸ್ ಸಾರ್ಟ್ ಆಫ್ ಇದು ರಿಡಕ್ಷನ್ ಆನ್ GST ಆನ್ ಹೆಲ್ತ್ ಆ್ಯಂಡ್ ಎಜುಕೇಷನ್, ಸರ್ಕಾರದ ಕಾಸ್ಟ್ ಆನ್ ದ್ಯಾಟ್ ಆಲ್ಸೋ ಮೈಟ್ ಗೆಟ್ ರೆಡ್ಯೂಸ್ಡ್. ಸೊ ಇಟ್ಸ್ ಟೂ ಅರ್ಲಿ ಟು ಕಮೆಂಟ್ ಆನ್ ದಿಸ್ ಥಿಂಗ್. ಅಸಂಪ್ಷನ್ಸ್ ಕೆಲವು ಇರ್ಬೋದು, ದಟ್ ಅಸಂಪ್ಷನ್ಸ್ ವುಡ್ ಹ್ಯಾವ್ ಬಿನ್ ಡಿಸ್ಕಸ್ಡ್ GST ಕೌನ್ಸಿಲಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಹೇಳೋದು ಒಂದು ಮಾತು, ಬೇರೆಗೌಡರು ಆ ರೀತಿ ಹೇಳೋದು ಯಾಕಂತ ಅವ್ರ ಹತ್ರ ಕೇಳಬೇಕು. ಸೊ ನಾನು ಇಕಾನಮಿಸ್ಟ್ ಅಲ್ಲ, ಬಟ್ ನ್ಯಾಚುರಲಿ ಇನ್ಪುಟ್ ಮೇಲೆ ಕಾಸ್ಟ್ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ನ್ಯಾಚುರಲಿ ಅದರ ಇಫೆಕ್ಟ್, ಕಾಸ್ಟ್ ಕಡಿಮೆ ಆಗದಿರ್ಬೋದು ನೀವು ಹೇಳಿದ ಹಾಗೆ ಪ್ರೈಸ್, ಬಟ್ ಇಟ್ ಈಸ್ ಆಲ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಲ್ಲ. ನ್ಯಾಚುರಲಿ ದ ಮಾರ್ಕೆಟ್ ಆಲ್ಸೋ ವಿಲ್ ರಿಯಾಕ್ಟ್ ಅಕಾರ್ಡಿಂಗ್ಲಿ ಅನ್ನೋ ನನ್ನ ನಂಬಿಕೆ. ಕಾಂಪಿಟೇಟಿವ್ ಮಾರ್ಕೆಟ್ ಇವತ್ತು, ಹಾಗಾಗಿ ಅದಕ್ಕೆ ಪೂರಕವಾಗಿ ವರ್ತಿಸ್ಬೋದು. ಅಟ್ಲೀಸ್ಟ್ ಒಂದು ಇವತ್ತು ಚಾಗೆ 5 ರೂಪಾಯಿ ಇದ್ದರೆ 2 ತಿಂಗಳ ನಂತರವೂ ಅದೇ ಉಳಿಬೋದಲ್ಲ ಇನ್ಪುಟ್ ಬಂದ. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಇನ್ಕ್ರೀಸ್. ಬೇಸಿಕ್ ಲಾಜಿಕ್. ನಾನು ನಾಟ್ ಎನ್ ಇಕಾನಮಿಸ್ಟ್, ಬಟ್ ಐ
ಇದರಿಂದಾಗಿ 100% ಡಿಮಾಂಡ್ ಸೈಡ್ ಇನ್ಕ್ರೀಸ್ ಆಗುವಂಥ ಸಂದರ್ಭದಲ್ಲಿ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಸೇವಿಂಗ್ಸ್ ಇಲ್ಲಿ ಬರುತ್ತೆ ನ್ಯಾಚುರಲಿ. ಈ ಭಯ ಇದೆ, ಬಟ್ ಇದನ್ನು ನಾವು ಫಿನಾನ್ಸ್ ಮಿನಿಸ್ಟರ್ ಹತ್ರ ಮಾತನಾಡ್ತೇವೆ, ಮೊನ್ನೆಯೂ ಮಾತಾಡಿದ್ದೇವೆ. ನಾವು ಗುಟ್ಕಾ ಅನ್ನುವಂಥ ಅಂಶವನ್ನು ನೀವು ಹೇಳುವಾಗ ಗುಟ್ಕಾದಲ್ಲಿ ಅಡಿಕೆ ಜೊತೆಗೆ ದೇರ್ ಆರ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್, ಮತ್ತು ಅದರ ಜೊತೆಗೆ ಗುಟ್ಕಾಗೆ ಇಟ್ ಈಸ್ ಅ ಸಿನ್ ಗುಡ್ನಲ್ಲಿ ಬರ್ತದೆ ಅದು. ಆ ದೃಷ್ಟಿಯಿಂದ ಅದರ ಬಗ್ಗೆ ದೇರ್ ಶುಡ್ ಬಿ ಎ ಸೆಪರೇಟ್ ಡಿಸ್ಕಷನ್, ನಾವು ಅದನ್ನು ಮಾಡ್ತೇವೆ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.